ಸುಪ್ರೀಂ ಕೋರ್ಟ್ ತೀರ್ಪಿನ ಆಧಾರದಲ್ಲಿ ಚುನಾವಣಾ ಆಯೋಗ ಚುನಾವಣೆ ನಡೆಸಲಿ. ಹಿಂದುಳಿದ ವರ್ಗ ಅಲ್ಲದೇ ಇದ್ರೂ ಸಾಮಾನ್ಯದಲ್ಲದಾದ್ರೂ ಅವಕಾಶ ಕೊಡ್ತೇವೆ. ಒಬಿಸಿ ಸಮುದಾಯಕ್ಕೆ ಹೆಚ್ಚಿನ ಅವಕಾಶ ಬಿಜೆಪಿ ಕೊಡುತ್ತದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಒಬಿಸಿ ರಾಜಕೀಯ ಮೀಸಲಾತಿ ಬಿಜೆಪಿಗೆ ಚುನಾವಣೆಗೆ ತೊಡಕಾಗಲ್ಲ. ಹಾಗಾಗಿ ಯಾವುದೇ ಚುನಾವಣೆಗೆ ಬಿಜೆಪಿ ತಕ್ಷಣಕ್ಕೆ ಸಿದ್ಧವಾಗಿದೆ. ಆಪರೇಷನ್ ಕಮಲದ ಅನಿವಾರ್ಯತೆ ನಮಗಿಲ್ಲ. ಆದರೆ ಪಕ್ಷಕ್ಕೆ ಬರೋರನ್ನ ತೆಗೆದುಕೊಳ್ತಾ ಇದ್ದೇವೆ. ನಮ್ಮ ವಿಚಾರಧಾರೆಯನ್ನ ಒಪ್ಪಿ ಬರುವಾಗ ಅವರನ್ನ ಪಕ್ಷಕ್ಕೆ ಸೇರ್ಪಡೆಗೊಳಿಸುತ್ತಿದ್ದೇವೆ. ಆದರೆ ಈ ವೇಳೆ ಸ್ಥಳೀಯವಾಗಿ ವಿರೋಧ ಬರುವುದು ಸಹಜ. ಅವರು ಪಕ್ಷಕ್ಕೆ ಬಂದ ಮೇಲೆ ಸಿದ್ಧಾಂತ ಒಪ್ಪಿ ನಡೆಯಬೇಕು ಎಂದು ಹೇಳಿದ್ರು. ಪಿಎಸ್ಐ ಹಗರಣದಲ್ಲಿ ಪಾರದರ್ಶಕ ತನಿಖೆಯಾಗ್ತಾ ಇದೆ. ಭ್ರಷ್ಟಾಚಾರ ಸಹಿಸಲ್ಲ. ಹಲವರನ್ನ ಬಂಧಿಸುವ ಕೆಲಸ ಕೂಡ ಆಗಿದೆ. ಇನ್ನೂ ಕೂಡ ಕ್ರಮ ಆಗಲಿದೆ ಎಂದು ಹೇಳಿದ್ರು. ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟಿದ್ದು, ಸಂದರ್ಭ ಬಂದಾಗ ನಮ್ಮಲ್ಲಿ ಚರ್ಚಿಸಿ ಅವರು ನಿರ್ಧಾರವನ್ನ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದ್ರು. ಸುಪ್ರೀಂ ಕೋರ್ಟ್ನ ತೀರ್ಮಾನದ ಪ್ರಕಾರ ಚುನಾವಣೆ ನಡೆಸಬೇಕಾದ್ದು ಚುನಾವಣಾ ಆಯೋಗ. ಭಾರತೀಯ ಜನತಾ ಪಾರ್ಟಿ ಪೂರ್ಣ ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳದೆ ಯಾವುದೇ ಚುನಾವಣೆಗೆ ಬಂದರೂ ನಾವು ತಯಾರಿದ್ದೇವೆ. ಒಂದು. ಎರಡನೇದು, ಹಿಂದುಳಿದ ವರ್ಗಗಳಿಗೆ ರಾಜಕೀಯ ಮೀಸಲಾತಿಯನ್ನು ಕೊಡ್ತಕ್ಕಂಥದ್ದು. ಇವತ್ತಿರ್ತಕ್ಕಂಥ 33% ಏನಿದೆ ಅದನ್ನು ನಾವು ಜನರಲ್ ಅಲ್ಲಾದರೂ ಕೊಡ್ತೀವಿ. ಯಾವುದೇ ಮೀಸಲಾತಿಯಲ್ಲಿ ಯಾಕೆ ಹೇಳಿದರೆ ಹಿಂದುಳಿದ ವರ್ಗಗಳ ನ್ಯಾಯ ಕೊಡತಕ್ಕಂಥ ಕೆಲಸವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಒಬಿಸಿ ಆಯೋಗಗಳನ್ನು ರಚನೆ ಮಾಡತಕ್ಕಂಥ ಕೆಲಸ ಮತ್ತು ನಾವು ಮುಂದಕ್ಕೂ ಯಾವುದೇ ಚುನಾವಣೆಗಳಲ್ಲಿ ಆ ಒಬಿಸಿ ಸಮುದಾಯಗಳಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ. ಈಗೇನಿದೆ 33%, ಅದಕ್ಕಿಂತ ಹೆಚ್ಚನ್ನು ಜನರಲ್ ಕೊಟ್ಟು ಚುನಾವಣೆಗೆ ನಾವು ಪೂರ್ಣ ಪ್ರಮಾಣದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಹಾಗಾಗಿ ಒಬಿಸಿ ಮೀಸಲಾತಿ, ರಾಜಕೀಯ ಮೀಸಲಾತಿಗಳೇನಿದ್ದಾವೆ ಅದು ನಮಗೆ ಚುನಾವಣೆಗೆ ತೊಡಕಾಗುವುದಿಲ್ಲ, ಭಾರತೀಯ ಜನತಾ ಪಾರ್ಟಿಗೆ ತೊಡಕಾಗುವುದಿಲ್ಲ. ಹಾಗಾಗಿ ಈಗಾಗಲೇ ನಾವು ಇಡೀ ರಾಜ್ಯದಲ್ಲಿ ನಮ್ಮ ಚುನಾವಣೆ ಯಾವುದೇ ರೀತಿಯ BBMP ಚುನಾವಣೆ ಇರಬಹುದು, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ಬೋದು. ಈ ಆಧಾರದಲ್ಲಿ ಮೀಸಲಾತಿ ಪಟ್ಟಿ ಮಾಡಿಕೊಂಡು SC ST ಮತ್ತು ಜನರಲ್ನ ಆಧಾರದಲ್ಲಿ ಎಲ್ಲಿಯಾದರೂ ಘೋಷಣೆ ಮಾಡಿದರೆ ನಾವು ಪರಿಪೂರ್ಣ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಮೊದಲ ಬಾರಿ PSI ಹಗರಣ ಆದಾಗ ನಮ್ಮ ಸರ್ಕಾರ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಗೆ ಒಳಪಡಿಸಿದೆ. ಪಾರದರ್ಶಕವಾಗಿರ್ತಕ್ಕಂಥ ತನಿಖೆ ಆಗ್ತಾ ಇದೆ. ಇದರಲ್ಲಿ ಎಷ್ಟೇ ದೊಡ್ಡವರಿರಲಿ, ಯಾವುದೇ ಪಾರ್ಟಿ ಇರಲಿ, ಯಾರೇ ಇರಲಿ, ಅವರನ್ನು ಬಂಧಿಸುವಂಥ ಕೆಲಸ ಪ್ರಕ್ರಿಯೆಗಳು ನಡೀತದೆ. ಯಾವುದೇ ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳುವಂಥ ಪ್ರಶ್ನೆಯನ್ನು ಪಾರದರ್ಶಕವಾಗಿರ್ತಕ್ಕಂಥ ತನಿಖೆಯನ್ನು ಮಾಡುತ್ತೆ. ಹಾಗಾಗಿ ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶ, ಈಗಾಗಲೇ ಎಲ್ಲರನ್ನ ಬಂಧಿಸುವಂಥ ಪ್ರಕ್ರಿಯೆ ಮತ್ತು ಇನ್ನುಳಿದವರನ್ನು ಬಂಧಿಸುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತದೆ. ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ವಿಷಯ. ಮುಖ್ಯಮಂತ್ರಿಗಳು ಸಂದರ್ಭ ಬಂದಾಗ ನಮ್ಮಲ್ಲಿ ಮತ್ತು ರಾಷ್ಟ್ರೀಯ ನಾಯಕರಲ್ಲಿ ಚರ್ಚೆ ಮಾಡ್ಕೊಂಡು ತಗೋತಾರೆ. ಇಷ್ಟವರೆಗೆ ಬಂದವರೆಲ್ಲರೂ ಪಾರ್ಟಿಯ ವಿಚಾರ ಸಿದ್ಧಾಂತಗಳಿಗೆ ಒಪ್ಪಿ ಅದರೊಳಗೆ ಗಟ್ಟಿಯಾಗಿದ್ದಾರೆ ಮತ್ತು ಕಾರ್ಯಕರ್ತರನ್ನು ವಿಶ್ವಾಸ ತಗೊಂಡಿದ್ದಾರೆ. ಈಗ ಬಂದವರು ಮುಂದಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಕಾರ್ಯಕರ್ತರನ್ನು ವಿಶ್ವಾಸ ತಗೋತಾರೆ. ಈ ಸಂದರ್ಭ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಮೂಡಾ ಅಧ್ಯಕ್ಷರಾದ ರವಿಶಂಕರ್ ಮಿಜರ್, ಕಸ್ತೂರಿ ಪಂಚ, ರಾಧಾಕೃಷ್ಣ ಉಪಸ್ಥಿತರಿದ್ದರು.